ಬಾಲ ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರೆಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವುದು ಅವರು ಬಲಶಾಲಿ, ಶಕ್ತಿಶಾಲಿ, ಸರ್ವ ಅಧಿಕಾರವುಳ್ಳವರು. ಒಳ್ಳೆಯವರನ್ನು ಅವರು ಉನ್ನತಿಗೇರಿಸುತ್ತಾರೆ, ರಕ್ಷಿಸುತ್ತಾರೆ. ಕೆಟ್ಟವರನ್ನು ಅವರು ಶಿಕ್ಷಿಸುತ್ತಾರೆ. ಇದು ಅನಾದಿ ಕಾಲದಿಂದ ಮನುಜನು ತನ್ನ ದೇವರ ಬಗ್ಗೆ ತಿಳಿದುಕೊಂಡ ವಿಷಯ. ಆದರೆ ಯೇಸು ಇದೇ ದೇವರ ಇನ್ನೊಂದು ರೂಪವನ್ನು ನಮಗೆ ತೋರಿಸುತ್ತಾರೆ. ಯೇಸು ಈ ಲೋಕಕ್ಕೆ ಬಂದು ದೇವರು ಒಬ್ಬ ತಂದೆ, ಕರುಣಾಮಯಿ, ನಮ್ಮನ್ನು ರಕ್ಷಿಸುವವರು, ನಮ್ಮ ಕಷ್ಟದಲ್ಲಿ ನೋವಿನಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡುವ ದೇವರು ಅಂತ ಪ್ರಭು ಯೇಸು ತನ್ನ ಕರುಣಾಮಯಿ ಕೆಲಸದ ಮೂಲಕ ದೇವರ ಮುಖವನ್ನು ನಮಗೆ ಪ್ರಕಟಪಡಿಸುತ್ತಾರೆ. ಅದಕ್ಕೋಸ್ಕರ ಪ್ರಭು ಯೇಸು ಕ್ರೈಸ್ತರು ತನ್ನ ದೈವಿಕ ಪದವಿಯನ್ನು ತ್ಯಜಿಸಿ, ಅಧಿಕಾರ ಅಂತಸ್ತನ್ನು ತ್ಯಜಿಸಿ, ಸ್ವರ್ಗದಿಂದ ಪಿತನ ಆಜ್ಞೆಯ ಪ್ರಕಾರ ಈ ಲೋಕಕ್ಕೆ ಮನುಜನಾಗಿ ಬರುತ್ತಾರೆ. ಮನುಜ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದ ಪ್ರಭು ಯೇಸುವು ಶಾಂತಿದೂತನಾಗಿ ಪ್ರತಿ ಮನುಜನ ಹೃದಯದಲ್ಲಿ ನೆಲೆಸಿ ಅವನಿಗೆ ಅವಳಿಗೆ ಶಾಂತಿಯನ್ನು ನೀಡಲು ಬಂದ ಪ್ರಭು ಅಂತ ನಮಗೆ ಅವರು ತಿಳಿಸುತ್ತಾರೆ. ಅದಕ್ಕೋಸ್ಕರ ಇವತ್ತಿನ ಶುಭ ಸಂದೇಶದಲ್ಲಿ ಮಗದೊಮ್ಮೆ ಅದೇ ವಾಣಿಯನ್ನು ನಾವು ಕೇಳುತ್ತೇವೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನನಗೆ ಮತ್ತು ನಿಮಗೆ ಅಲ್ಲ, ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯವುಳ್ಳವನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನಮಗೆ ಭರವಸೆ ಕೂಡ ಇದೆ ಈ ಮಾತಿನಲ್ಲಿ. ನಮಗೆ ನಾವು ಮಾಡಬೇಕಂತ ಜವಾಬ್ದಾರಿ ಕೂಡ ಇದೆ. ಶಾಂತಿದೂತರಾದ ಪ್ರಭು ದೀನರಾಗಿ ತನ್ನ ಜನರಿಗೋಸ್ಕರ ತನ್ನ ಜೀವವನ್ನು ನೀಡಲು ಬಂದ ಪ್ರಭು ನಮಗೆ ಅವರಲ್ಲಿ ಭರವಸೆ ಇಟ್ಟು ನಾವು ಅವರ ಅನುಯಾಯಿಗಳಾಗಿ, ಶಿಷ್ಯರಾಗಿ ನಾವು ಮಾಡಬೇಕಾದ ಕೆಲಸವೇನೆಂದು ಕೂಡ ನಮಗೆ ಅವರು ತಿಳಿಯಪಡಿಸುತ್ತಾರೆ. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ. ಹೇಗೆ ನಾನು ನನ್ನ ತಂದೆಯಾದ ಪಿತ ದೇವರ ಆಜ್ಞೆಯಂತೆ ತನಗೆ ನೀಡಿದ ಕೆಲಸವನ್ನು ನಿಷ್ಠೆಯಿಂದ ಅದನ್ನು ನೆರವೇರಿಸಿದೆನೋ, ಅದೇ ರೀತಿ ನೀವು ಕೂಡ ದೀನರಾಗಿ, ದಲಿತರಾಗಿ, ಭರವಸೆಯುಳ್ಳ ವ್ಯಕ್ತಿಯಾಗಿ ತನ್ನ ಜೀವನವನ್ನೇ ಪರರಿಗೋಸ್ಕರ ಸಮರ್ಪಿಸುವಂಥ ದೀನ ಜನರಾಗಿ, ಮನುಜರಾಗಿ ನೀವು ಜೀವಿಸಿದರೆ, ಪಾಪದಿಂದ ದೂರವಿದ್ದು ಜೀವಿಸಿದರೆ, ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಶಾಂತಿ ನೆಲೆಸುವುದು. ಯಾಕೆಂದರೆ ಆ ಶಾಂತಿಯನ್ನು ನಾನೇ ನೀಡುತ್ತೇನೆ ಅಂತ ನಮಗೆಲ್ಲರಿಗೂ ಪ್ರಭು ಯೇಸು ಇವತ್ತು ಒತ್ತಿ ಹೇಳುತ್ತಾರೆ. ವಿನಯಶೀಲ, ದೀನ ಹೃದಯ ಲೋಕೋದ್ಧಾರಕ ಬರುವನೆಂದು ಜಕಾರ್ಯ ಪ್ರವಾದಿ ಹಳೆಯ ಒಡಂಬಡಿಕೆಯಲ್ಲೇ ಅದನ್ನು ಮುನ್ಸೂಚಿಸಿದರು, ಮುನ್ನುಡಿದಿದ್ದರು. ಸಿಯೋಳನ ಮಗಳೇ, ಜೆರುಸಲೇಮಿನ ಮಗಳೇ, ಸಂತೋಷಪಡು, ಉಲ್ಲಾಸದಿಂದ ತುಂಬು, ನಿನ್ನ ರಾಜನು ನಿನ್ನಲ್ಲಿ ಬರುವನು. ಕುದುರೆ ಏರಿಯಲ್ಲ, ಕತ್ತೆಯ ಮೇಲೆ ಬರುವನು. ಸಂಕೇತ, ದೀನನಾಗಿ ಬರುವನು. ಒಬ್ಬ ಸಾಮಾನ್ಯ ಮನುಜರಾಗಿ ಬರುವನು. ಸಾಮಾನ್ಯ ಮನುಜನಾಗಿ
ಮನುಜರ ಮಧ್ಯೆ ಜೀವಿಸಿ ನಾವು ಹೇಗೆ ಆಧ್ಯಾತ್ಮಿಕ ಜೀವನವನ್ನು ತಂದೆಯ ಆ ಪಿತ ದೇವರ ಮಕ್ಕಳಾಗಿ ನಾವು ಹೇಗೆ ಜೀವಿಸುವುದು, ಅವರ ವಾಕ್ಯವನ್ನು ಆಲಿಸಿ ಹೇಗೆ ನಾವು ಜೀವಿಸುವುದು, ಅದನ್ನು ತೋರ್ಪಡಿಸಲು ಈ ರಾಜನು ಬರುವನು, ಕುದುರೆಯೇರಿಯಲ್ಲ ಕತ್ತೆಯ ಮೇಲೆ. ಇದನ್ನೇ ಈ ಜಕರ್ಯ ಪ್ರವಾದಿ ಸಾರಿ ಹೇಳುತ್ತಾನೆ. ಹೀಗೆ ಯೇಸು ದೀನನಾಗಿ ಪಾಪಿಷ್ಠರ ಮಧ್ಯೆ, ಕಷ್ಟದಲ್ಲಿರುವವರ ಮಧ್ಯೆ, ರೋಗ ರುಜಿನದಲ್ಲಿ ಬಳಲುವವರ ಮಧ್ಯೆ ಅವರು ಜೀವಿಸುತ್ತಾರೆ. ಈ ಪ್ರಭು ಯಾವತ್ತೂ ಯಾರ ಜೀವನಕ್ಕೆ ಭಾರವನ್ನು ಹೊರಿಸುವಂಥ ದೇವರಲ್ಲ. ವ್ಯಭಿಚಾರ್ಯ ಹೆಂಗಸನು ಅವರ ಮುಂದೆ ಆ ಯಹೂದ್ಯರು ತಂದಾಗ ಮಗಳೇ ಅಂತ ಕರೆದು, ಯಾರು ನಿನ್ನ ಮೇಲೆ ಕಲ್ಲನ್ನು ಹೊಡೆಯುವವರು ಇಲ್ಲವೇ, ಹೊರಟು ಹೋದರೆ ನಾನು ಕೂಡ ಕಲ್ಲನ್ನು ಹೊಡೆಯುವುದಿಲ್ಲ, ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ಶಾಂತಿಯಿಂದ ಸಮಾಧಾನದಿಂದ ಮನೆಗೆ ಹೋಗು. ಇಂತಹ ದೀನ ಪ್ರಭು. ನಾಯಿನ್ ಊರಿನಲ್ಲಿ ಆ ವಿಧವೆಯ ಒಬ್ಬನೇ ಮಗನು ಸತ್ತಾಗ ಆ ಸತ್ತ ಶರೀರವನ್ನು ಮುಟ್ಟಿ ಮಗನೇ ಎದ್ದೇಳು ಅಂತ ಹೇಳಿ ಜೀವ ನೀಡಿ ಆ ಮಗನನ್ನು ಆ ತಾಯಿಗೆ ಹಿಂತಿರುಗಿಸುವಂಥ ಆ ದೀನ ಹೃದಯವುಳ್ಳ ಪ್ರಭು ಯೇಸು. ತನ್ನ ಮಿತ್ರನು ಸತ್ತಾಗ ಲಾಜರನೇ ಹೊರಗೆ ಬಾ ಅಂತ ಅವನಿಗೆ ಮರಳಿ ಜೀವನವನ್ನು ನೀಡಿ ಆ ಕುಟುಂಬಕ್ಕೆ ಸಂತೋಷವನ್ನು, ಸಾಂತ್ವನವನ್ನು, ಶಾಂತಿಯನ್ನು ನೀಡಿದ ಪ್ರಭು ಇವರು. ಈ ಪ್ರಭುವಿನ ಅನುಯಾಯಿಗಳು ನಾವು. ಈ ಪ್ರಭುವಿನಲ್ಲಿ ಭರವಸೆ ಇಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಪ್ರತಿ ಭಾನುವಾರ ಬರುತ್ತೇವೆ. ನಮ್ಮ ಜೀವನ, ನಮ್ಮ ಕುಟುಂಬವನ್ನೇ ಅವರಿಗೆ ನಾವು ಅರ್ಪಿಸಿದ್ದೇವೆ. ಆದರೆ ನಮ್ಮ ಜೀವನದಲ್ಲಿ ಭಾರ ಹೊರೆ ಇಲ್ಲವಂತಲ್ಲ, ಭಾರ ಇದೆ. ಕೆಲವೊಮ್ಮೆ ಭಾರ ಹೊರೆಗಳು ತನ್ನಿಂದಾಗಿಯೇ ಬರುತ್ತವೆ, ರೋಗ ರುಜಿನಗಳ ಮೂಲಕ. ಆವಾಗ ನಾವು ಏನು ಮಾಡಬೇಕು? ನಮ್ಮ ತಪ್ಪಿಲ್ಲ. ಬರೀ ನಾವು ಭರವಸೆ ಇಟ್ಟು, ನಂಬಿಕೆ ಇಟ್ಟು, ಪ್ರಭುವಿನಲ್ಲಿ ಭರವಸೆ ಇಟ್ಟು ನಾವು ಜೀವಿಸಿದಾಗ ನಮ್ಮ ಭಾರ ಹೊರೆ ಕಡಿಮೆಯಾಗುತ್ತದೆ. ಯಾಕೆಂದರೆ ಅವರು ಅದನ್ನು ಎಲ್ಲ ರೀತಿಯ ಕಷ್ಟಗಳನ್ನು ಅವರು ನಿವಾರಿಸುತ್ತಾರೆ. ಇನ್ನು ಕೆಲವೊಮ್ಮೆ ನಮ್ಮ ತಪ್ಪಿನಿಂದ, ನಮ್ಮ ಪಾಪದಿಂದ ನಮ್ಮ ಜೀವನ ನಮಗೆ ಹೊರೆಯಾಗುತ್ತದೆ. ಆವಾಗ ಅದೇ ಪ್ರಭುವಿನ ಪಾದದಡಿ ಬಂದು ಕ್ಷಮೆಯನ್ಯಾಚಿಸಿ ಹೊಸ ಜೀವನವನ್ನು ನಾವು ಜೀವಿಸಿದಾಗ ನಮ್ಮ ಜೀವನ ಹಗುರವಾಗುತ್ತದೆ. ಮೂರನೇದಾಗಿ, ಇತರರು ನಮ್ಮ ಮೇಲೆ ಹೊರೆಯನ್ನು ಹೊರಿಸುತ್ತಾರೆ. ಕೆಲವೊಮ್ಮೆ ನಾವು ಕೂಡ ಪರರ ಜೀವನದಲ್ಲಿ ಒಂದು ಹೊರೆಯಾಗುತ್ತೇವೆ. ಬೇಡವಾದ ವಿಷಯಗಳನ್ನು ಮಾತನಾಡಿ, ನಮ್ಮ ಬಗ್ಗೆ ಬೇರೆಯವರು, ಅವರ ಬಗ್ಗೆ ನಾವು, ಹೀಗೆ ನಾವು ಒಬ್ಬರಿಗೊಬ್ಬರು ಹೊರೆಯಾಗುತ್ತೇವೆ. ಇನ್ನೊಬ್ಬರ ಜೀವನವನ್ನು ನಾವು ಒಂದು ಹೊರಲಾರದ ಹೊರೆ ಮಾಡುತ್ತೇವೆ. ಇದನ್ನು ಮಾಡದೆ ಹೇಗೆ ಪ್ರಭು ಕ್ರೈಸ್ತರು ಪ್ರತಿಯೊಬ್ಬರನ್ನು ರಕ್ಷಿಸಿದರು, ಸಾಂತ್ವನ ನೀಡಿದರು, ಶಾಂತಿಯನ್ನು ನೀಡಲು ಬಯಸಿದರು, ಅದೇ ರೀತಿ ಅವರ ಅನುಯಾಯಿಗಳಾದ ನಾವು ಕೂಡ ಅಂಥದೇ ಜೀವನವನ್ನು ಜೀವಿಸಬೇಕು. ಅದಕ್ಕೋಸ್ಕರ ಹೇಳುತ್ತಾರೆ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ. ಹೇಗೆ ಶಾಂತಿಯಲ್ಲಿ ಜೀವಿಸುವುದು, ಹೇಗೆ ಕುಟುಂಬದ ಶಾಂತಿಯನ್ನು ಕಾಪಾಡುವುದು, ಕಷ್ಟದಲ್ಲಿ ಹೇಗೆ ಭರವಸೆನಿಟ್ಟು ಜೀವಿಸುವುದು, ಇತರರ ಜೀವನದಲ್ಲಿ ಕಷ್ಟ ಬಂದಾಗ ಹೇಗೆ ಅವರಿಗೆ ಸಹಾಯ ಮಾಡುವುದು, ಅವರ ಜೊತೆ ನಿಂತು ನಾನಿದ್ದೇನೆ, ನಾನು ಪ್ರಭುವಿನ ನಿನ್ನಂತೆ ನಾನು ಕೂಡ ಪ್ರಭುವಿನ ಅನುಯಾಯಿ, ನಾವು ಜೊತೆಯಲ್ಲಿ ಕಷ್ಟವನ್ನು ಪಾರು ಮಾಡುವ ಪ್ರಭು ನಮ್ಮೊಡನೆ ಇದ್ದಾರೆ ಅಂತ ಯಾವಾಗ ನಾವು ಭರವಸೆಯ ವಾಕ್ಯವನ್ನು ಇತರರಿಗೆ ನೀಡುತ್ತೇವೆ, ಆವಾಗ ನಾವು ಪ್ರಭು ಹೇಳಿದಂತೆ ಅವರ ನೊಗಕ್ಕೆ ಹೆಗಲು ಕೊಟ್ಟು ಅವರಿಂದ ಕಲಿತುಕೊಳ್ಳುತ್ತೇವೆ. ಪ್ರಿಯರೇ, ನಾವೆಲ್ಲರೂ ಒಳ್ಳೆಯವರು. ಆದರೆ ಕೆಲವೊಮ್ಮೆ ನಾವು ತಪ್ಪು ಮಾಡುತ್ತೇವೆ. ಕೆಲವೊಮ್ಮೆ ನಮಗೆ ಇಲ್ಲ ಸಲ್ಲದ ಕೆಲಸಗಳನ್ನು ನಾವು ಮಾಡಿ ನಮ್ಮ ಜೀವನ ಒಂದು ಪಾಪದ ಹೊರೆಯಾಗುತ್ತದೆ. ಇವತ್ತು ನಾವು ಎಲ್ಲ ಪಾಪಗಳನ್ನು ಪ್ರಭುವಿಗೆ ಸಮರ್ಪಿಸೋಣ. ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ, ನನ್ನ ಜೀವನ, ನನ್ನ ಕುಟುಂಬದ ಜೀವನ ಶಾಂತಿ ದೂತರಾದ ಪ್ರಭು ಯೇಸುವೆ
ಶಾಂತಿಯ ಬೀಡಾಗಿ ಅದನ್ನು ಪರಿವರ್ತಿಸಿರಿ. ನನ್ನ ಜೊತೆ ನೀವು ಇದ್ದೀರಂತ ಭರವಸೆ, ನೀವು ಇದ್ದೀರಿ, ಹೌದು. ನೀವು ಯಾವತ್ತೂ ವಿಶ್ವಾಸಿ ದೇವರು. ನಾನು ನಿಮ್ಮಲ್ಲಿ ವಿಶ್ವಾಸವಿಟ್ಟು ಜೀವಿಸಲು ಬೇಕಾದ ವರಗಳನ್ನು ನನಗೆ ಕರುಣಿಸಿರಿ, ಆ ಭರವಸೆ ನನಗೆ ನೀಡಿರಿ ಎಂದು ನಾವು ಪ್ರಾರ್ಥಿಸೋಣ. ಖಂಡಿತವಾಗಿಯೂ ನಮ್ಮ ಜೀವನ, ನಮ್ಮ ಕುಟುಂಬ ಈ ಲೋಕದಲ್ಲಿ ಸ್ವರ್ಗವಾಗುವುದು ಇದೇ ಪ್ರಭುವಿಗೆ ಬೇಕು. ಇಂಥದೇ ಶಾಂತಿಯನ್ನು ನೀಡಲು ಅವರು ಬಂದಿದ್ದಾರೆ. ಈ ಪ್ರಭುವಿಗೆ ಧನ್ಯವಾದವನ್ನು ಸಮರ್ಪಿಸೋಣ.